ಮುಂದಿನ ಪುರುಷರ ವಿಭಾಗದ ಸ್ಪರ್ಧೆಗಾಗಿ ತಂಡವನ್ನು ಬರಮಾಡಿಕೊಳ್ತಾ ಇದ್ದಾವೆ. ದೂರದ ತಮಿಳುನಾಡಿನಿಂದ ಬಂದಿರುವ ಪುರುಷರ ವಿಭಾಗದ ಮೊದಲ ಸ್ಪರ್ಧೆಗೆ ತಂಡ ಬರುತ್ತಾ ಇದೆ. ಸ್ವಾಗತಿಸಿ ಸೆಲ್ವಂ, ತ್ಯಾಗು, ಸುಗ್ವಿ, ಅರವಿಂದ, ರಾಜೇಶ್, ಮುನಿಯರಸು, ವೆಂಕಟೇಶ್, ನವೀನ್, ರಾಘು ಇರುವಂತಹ ತಂಡ ಟೀಮ್ ತಮಿಳುನಾಡು. ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುವ ತಂಡ ಬರುತ್ತಾ ಇದೆ. ಕೇರಳ ಕಂಬೈನ್ಡ್ ಯೂನಿವರ್ಸಿಟಿ. The team players are Ruturaj, Jisnu, Suhai, Vishnu, Vishalakrishan, Akadi, Adarsha, Atul, Ananda and Selvam. Please welcome Team Kerala and Tamilnadu. ದೈಹಿಕ ಶಿಕ್ಷಕರು ದಯವಿಟ್ಟು ಒಮ್ಮೆ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಸೊ ಲೈನಪ್ ಎರಡು ತಂಡಗಳು ಆಟಗಾರ ಲೈನಪ್ ಮಾಡುವಂತ ಕರೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಸತೀಶ್ ಕುಮಾರ್ BS ಪುತ್ತೂರು ಗುತ್ತಿಗೆದಾರರು. ನಮ್ಮ ಊರದ ನಮ್ಮ ನೀರದ ಹೆಜ್ಜಿ ಪೂರ ವಿದೈದ ಗೊಬ್ಬರು ಅಡಿಡಿ ಒಳಚಡಿಸು 1-0 ಒಂದು ಶೂನ್ಯದಲ್ಲಿ ಸ್ಪರ್ಧೆ ಆರಂಭ. Wow. Yes again. Point. One each. ಒಂದರಲ್ಲಿದೆ. ಸಮಯದ ಪೂರ್ವ ಪರಿಕಲ್ಪನೆಗಳಲ್ಲಿ ಪಂದ್ಯದ ದಿಕ್ಕು ಬದಲಿಸುವಂತ ಯಶಸ್ವಿ ಆಟದ ಮುಖೇನ ಅಂಕವನ್ನು ಗಳಿಸಿಕೊಂಡಾಗ 2-1. ಅವನ ಜಾಗಕ್ಕೆ ಇವ ಬೇಲಿ ಹಾಕಿದ. 2-2. 3-2. ಮೂಜಿರಡ್ क्या कमाल की खेल है. तारीफ करनी होगी उनकी. 4-2. Again ball. 3-4. 3-4. Point to Tamilnadu. 5-3. 5-3. 2 പുള്ളികൾ. അടിയട മോനെ ദിനേശ കളിക്കട. 4-5. 4-5. ಕ್ರಿಕೆಟ್ ನ ಬೌಂಡರಿ ಗೆರೆಯಲ್ಲಿ ನಿಂತ ಕ್ಷೇತ್ರ ರಕ್ಷಕ. 5-5. 5-8. ಆರು 5. ಅದ ಗೊಂಬೆಗೊಂದು ಸಾಧು. ಇವನನ್ನು ಕರೆಕೊಂಡು ಹೋಗಿ ಬೇಲಿ ಹಾಕಲು ಬೇಕಾಗುತ್ತೆ. 6-6 6 ಎಲ್ಲವೂ ಇವನದೇ. ಇವ ಮುಟ್ಟಿದ್ದೆಲ್ಲ ಚಿನ್ನ. 7-6 7-6
ಎಂಟು ಆರು 8-6. ಬುದ್ಧಿವಂತ ಚಾಣಕ್ಯ. 7-8. 7-8. ಆಹಾ 8-8. 8-8 ಸಮಬಲ. ಜಿತ್ತೇನಾಂದು ಮಾರೆ ಮಹಾಬಲಿ. 9-8 ಮೊದಲ ಸೆಟ್ನಲ್ಲಿ ಸ್ಪರ್ಧೆ. ಅದ್ಭುತವಾದ ಹೋರಾಟ. 9-9 ಮೊದಲ ಸೆಟ್ನ ರೋಚಕತೆ ಮುಂದುವರೆದುಕೊಳ್ಳುತ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಸಮನಿಲೆಯಲ್ಲಿ ಸ್ಪರ್ಧೆ. ಮೋಸ ಮಾಡಲು ಹೋಗಿ 10-9. ಉಡಾವಣೆ ಮಾಡಲಾಗಿದೆ. ಎದುರಾಳಿ ಅಂಕಣದ ಹೊರಭಾಗದಲ್ಲಿ ಬಿದ್ದ ಚೆಂಡು. 11-10. 11-10 ಸ್ಪರ್ಧೆ. 19-10. ಓಹೋ, ಕೇರಳದ ಚಿಟ್ಟೆಗಳ ಹಾರಾಟ. ವಿದ್ಯಾರಶ್ಮಿ ಅಂಕಣದಲ್ಲಿ 12-10. ವೈರಲ್ ಗೀತ ಬಾದಾಮ್ ಹೊಡೆದ. 12-8. 12. Again point. 13-12. 13-12. 13-12. Yes, again, what a lovely finish. 13-8. 13-13. ಸಿಕ್ಕಾವಕಾಶದಲ್ಲೇ ಆಮ್ಲೆಟ್ ಮಾಡಿಕೊಂಡ. 14-13. 14-13 ಸ್ಪರ್ಧೆ. ದಿಟ್ಟತೆಯ ಪ್ರತಿರೋಧವನ್ನು ಕಾಣಿಸುವ ಸ್ಪರ್ಧೆ. 14-13. Yes. Shot. 14-14. ಬಿಟ್ಟಿರದ ನಂಟು ಬಿಡಲಾರದ ಗಂಟಿನೊಂದಿಗೆ ಅಂಕ. 15-14. 15-14. 15-14. ಬಿಟ್ಟ ಸ್ಥಳವನ್ನು ತುಂಬಲಾಗಿದೆ. 15 ಸಮಬಲದಲ್ಲಿ ಸ್ಪರ್ಧೆ. ಅವ ಬಿಡುವುದಿಲ್ಲ, ಇವ ಕೊಡುವುದಿಲ್ಲ. 15-15.
ಆಹಾ, ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಿದೆ. ಮೊದಲ ಸ್ಪರ್ಧೆ, ಮೊದಲ ಸೆಟ್ನಲ್ಲಿ 16-15. ನೀತಿಗೆ ಬಹಳಷ್ಟು ಅದ್ಭುತವಾಗಿತ್ತು ಚಾಣಕ್ಯನ ನಡೆ. 16-16 Again 17-16 17-16 17-17 ಮೊದಲ ಸೆಟ್ಟಿನಲ್ಲಿ ಬಹಳಷ್ಟು ರೋಚಕ ಹೋರಾಟವನ್ನು ಕೊಡುತ್ತಾರೆ. ಆಹಾ 18-17 18-17 18-17 ವಾಲಿಬಾಲ್ ಪ್ರತಿತಂತ್ರಗಳನ್ನು ಪ್ರೇಕ್ಷಕರಿಗೆ ಉಣಬಡಿಸುವ ಪಂದ್ಯ. ಕೇರಳ ತಮಿಳುನಾಡು ತಂಡಗಳ ಮಧ್ಯ ಹೋರಾಟ. 19-17 19-17 20-17 20-17 ಹೊಡೆತವಾಗಿತ್ತು ಭರ್ಜರಿ. ಆದರೆ ಹೊರಭಾಗದಲ್ಲಿ ಬಿದ್ದ ಚೆಂಡು. 18-20 18-20 Wow! What a shot! Nineteen 21. Wow! God! ತಡೆಗೋಡೆ. ಚೀನಾದ ತಡೆಗೋಡೆಯನ್ನು ಮತ್ತೆ ತಂದು ವಿದ್ಯಾರಶ್ಮಿ ಅಂಕಣದಲ್ಲಿ ಕಟ್ಟುವ ಪ್ರಯತ್ನ ಯಶಸ್ವಿಯಾಗಿದೆ. 20-21 Wow 22-20 22-20 ಆಹಾ, ಎಂತಹ ಮನಮೋಹಕ ಹೊಡೆತ. 21-22 23-22 23-22 23-22 ഒരു പോയിന്റ് ലീഡ് ചെയ്യുന്നു അവസാനത്തെ പകുതിയിൽ. ആഹാ, അവ ಬಿಡಲಾರ ಇವ ಕೊಡಲಾರ. 23-23 ಓಹೋ, ಹೊರಭಾಗದಲ್ಲಿ ಬಿದ್ದ ಚೆಂಡು. 24-23 ಟೈಮ್ ಔಟ್. ಓಹೋ 24 ಆನ್. ಮತ್ತೆ ಸಮನಿಲೆಯಲ್ಲಿ ಸ್ಪರ್ಧೆ. ಆಹಾ, ಓಹೋ, ಜಾನ್ಮೆಯ ಆಟ. ತುದಿಗಾಲಲ್ಲಿ ನಿಂತ ಪ್ರೇಕ್ಷಕರಿಗೆ ಔತಣದ ಊಟ. 25-24
Nitrana service 25 each. Again 26 25 26 25 ಆಹಾ ಹಲವು ಆಯಾಮಗಳ ವಾಲಿಬಾಲ್ ಪ್ರೇಕ್ಷಕರಿಗೆ ಮತ್ತೆ ಯಶಸ್ವಿಯಾಗಿ 26 ಈಚ್ 26 26 27 26 ಪಂದ್ಯ ರೋಚಕತೆಯ ಕಡೆಗೆ ಮರಳುತ್ತಾ ಇದೆ. ಬಲಿಷ್ಠತೆಯ ಹೋರಾಟಗಳು ಮುಂದುವರಿತಾ ಇದೆ. ಪೈಸಾ ವಸೂಲ್ ಪರ್ಫಾರ್ಮೆನ್ಸ್ 27 ಈಚ್. ಇಂತಹ ಅದ್ಭುತವಾದ ಕ್ಷಣಗಳೇ ಪಂದ್ಯದ ರೋಚಕತೆಯ ದಿಕ್ಕನ್ನ ಬದಲಿಸಬಲ್ಲದು. ತಾಳಿದವನು ಬಾಳಿಯಾನು, ಅವಸರವೇ ಅಪಘಾತಕ್ಕೆ ಕಾರಣ. ಓಹೋ ಮೊಗಲು ಗೊಬ್ಬೋ ನಿಪ್ಪಣ್ಣ ಮತ್ತು ನಿಪ್ಪುಗ ಅಲಾ ಎಂಚಿ ಪೆಟ್ಟು ಮಾರ 29-28. Yes. And finally 30-28 ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ. ಆರಂಭಿಕ ಹಂತ ಮತ್ತೆ ಮುನ್ನಡೆ 1-0. ಸವನೂರಿನ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿದ ತಮಿಳುನಾಡು. ಗ್ರಾಮೀಣ ಪ್ರತಿಭೆಗಳ ಅದಮ್ಯ ಉತ್ಸಾಹದ ಚಿಲುಮೆಯ ಚೈತನ್ಯಗಳಾಗಿ 2-0. Yes again. ದಿಟ್ಟತೆಯ ಪ್ರತಿರೋಧಗಳ ಮಧ್ಯೆ 3-0 3-0. ಜಾನ್ವಿ ಆಟ 4-0 4-0. ಭದ್ರ ತಡೆಗೋಡೆಗೆ ಸವಾಲೊಡ್ಡಿದ ಕೇರಳ 1-4 ಪಂದ್ಯಾಟದ ಯಶಸ್ವಿಯಾದಂತಹ ನಿಲುವುಗಳ ಮಧ್ಯೆ ಯಶಸ್ವಿಯಾದ ಹೋರಾಟಗಳ ಮಧ್ಯೆ ಕಬ್ಬನ್ನು ತಿದ್ದಿಕೊಳ್ಳಬೇಕಿದೆ. 5-1 5-1. ಇಂತಹ ಹೊಡೆತಗಳ ಮಧ್ಯೆ ಪಂದ್ಯಾಟವನ್ನು ಕಾಣುತ್ತಿರುವ ಪಂದ್ಯಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ
ಪ್ರಕಾಶ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಅಂಕಣದಲ್ಲಿ ಆಡಬೇಕೆನ್ನುವ ಆಸೆ. ವೇದಿಕೆಯಲ್ಲಿದ್ದುಕೊಂಡೆ ಆಹಾ ದಿಟ್ಟತೆಯ ನಿಲುವು. 7-1 7-1. ಪ್ರತಿರೋಧ 8-1. ಡೇಂಜರ್ ಬಾಯ್ಸ್ ಅದ್ಭುತ ಲಯದೊಂದಿಗೆ ಪಾಯಿಂಟ್ 9-2. ಮುಂದಿನ ಸ್ಪರ್ಧೆಗೆ ಕರ್ನಾಟಕ ಮಂಗಳೂರು ಯೂನಿವರ್ಸಿಟಿ ವಿರುದ್ಧವಾಗಿ ಮೈಸೂರು ಯೂನಿವರ್ಸಿಟಿ ತಂಡಗಳ ಬರುವಿಕೆಗಾಗಿ ಮುಂದಿನ ಸ್ಪರ್ಧೆ ಮಹಿಳಾ ತಂಡಗಳ ಸ್ಪರ್ಧೆ. ಆಹಾ ಮೋಹದ ಆಟಗಳ ಮಧ್ಯ ಅಂಕಣದಲ್ಲಿ ನಾಲ್ಕು 9 4-9. ಸಾಕಷ್ಟು ಒತ್ತಡಗಳ ಮಧ್ಯ ಪಂದ್ಯದಲ್ಲಿದಾಗಲೇ 5-9 5-9 ಓಹೋ ಸಿಕ್ಕ ಅವಕಾಶದಲ್ಲೇ ಕೋಟೆ ಕಟ್ಟಿದ 10-5 10-5. Again 11-5. 6-11. ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಿದೆ. ಮುನ್ನಡೆಯಲ್ಲಿದ್ದ ತಂಡ ಇದೀಗ 7-11. ಓಹೋ ಮಧ್ಯರಾತ್ರಿಯ ಮಧ್ಯೆ ಭೂಕಂಪದ ಅನುಭವ. 12-7. ರೆಕ್ಟರ್ ಮಾಪಕದಲ್ಲಿ 7ರ ಸೂಚನೆ. ಅವರು 8-12 ಆಹಾ ಓಹೋ ತಡೆಗೋಡೆ 14-8 14-8. ತಂಡವನ್ನು ಸಿದ್ಧಗೊಳಿಸಿ ಬೇಗ. ತಪ್ಪುಗಳು 15-8 15-8 7 ಅಂಕಗಳ ಅಂತರ. Nine 15. ನಿರಂತರವಾದ ತಪ್ಪುಗಳು 10-15. ಅಂತರ 4-ಇಳಿದಿದೆ 11-15. ದಿಟ್ಟತೆಯ ಪ್ರತಿರೋಧಗಳ ಮಧ್ಯೆ ಅತ್ಯಂತ ರೋಚಕವಾಗಿರುವ ಸ್ಪರ್ಧೆಯಲ್ಲಿದೆ 12-15. ಆಹಾ ಥರ್ಟೀನ್ 15 13-15. ಬೆಂಬಿಡದ ಬೇತಾಳದಂತೆ ಬೆನ್ನತ್ತಿ ಬರುತ್ತಾ ಇದೆ ಕೇರಳ.
ಮಲಬಾರ್ ಎಕ್ಸ್ಪ್ರೆಸ್. ಇಟ್ಟತೆಯ ಹೋರಾಟ 16-14. ಫಿಫ್ಟೀನ್ 16 15-16. ಅದ್ಭುತ ಜಾನ್ಮೆಯ ಮೂಲಕ 17-15 17-15 17-15. Good receive. ಓಹೋ ಮೋನೆ ದಿನೇಶ ಪಿನ್ನ ಗಳಿಚ್ಚು. 16-17 16-17 16-17ರಲ್ಲಿ ಯಶಸ್ವಿ ಆಟದ ಮೂಲಕ 18-16 18-16. ತನ್ನ ನಿಲುವುಗಳ ಬದ್ಧತೆ. ಬಲಿಷ್ಠ ತಡೆಗೋಡೆ 19-16. ಟ್ವೆಂಟಿ 16 20-16. Yes again. 17-20. Twenty-one 17 21-17. Cool. 22-17 22-17. 18-22. Again 23-18. 19-23. ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂತ ಯೋಜನೆಗಳನ್ನು ಪ್ರಕಟಿಸಿಕೊಳ್ಳುವ ಮೂಲಕ ಅಂಕಣದಲ್ಲಿ ಪ್ರಬಲ ಪ್ರತಿರೋಧಗಳ ಮಧ್ಯ 19-23. Match point. 24-19 match point. Yes, finally ತಮಿಳುನಾಡಿನ ಯುವ ತಾರೆಗಳ ತಂಡ ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ. ಶಿವವಿಲ್ಲದೆ ಆಡಿ ಪಂದ್ಯ ಗೆದ್ದ ತಮಿಳುನಾಡಿಗೆ ಜೋರಾದ ಚಪ್ಪಾಳೆ ಬರಲಿ. ಬಲಿಷ್ಠತೆಯ ಹೋರಾಟಗಳ ಮಧ್ಯ ನೋಡಿ ಮುಂದಿನ ಸ್ಪರ್ಧೆಗೆ ನೆಕ್ಸ್ಟ್ ಮ್ಯಾಚ್ ರೆಡಿ ಅಲ್ಲ.